ಐತೆ ಈ ಕಡೆ ಬರೋಣ ಅಂತ ಬಂದರೆ ಇಲ್ಲಿ ಇದ್ದಿದ್ದು ಟ್ರಾಫಿಕ್ ಐತೆ ಓಡಾಡೋ ಪ್ಲೇಸು ಜಾಸ್ತಿ ಇದು ನೋಡಿ. ಒಂದು ಬಾರ್ಕು ಎಲ್ಲ ಸಖತ್ ಹಾಕವ್ರೆ, ಬಟ್ ಅದು ಪಾರ್ಕಿಂಗ್ ಪ್ಲೇಸು ಅಲ್ಲ ಯಾರಿಗೆ ಗೊತ್ತು ಹೇಳು. ಐ ಥಿಂಕ್ ಪಾರ್ಕಿಂಗೇ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಹತ್ತತ್ರ ಒಂದು 7 ತಿಂಗಳಾಯಿತು ಅನಿಸುತ್ತೆ ನಾನು ವೀಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ ಇರೋ ಹಳೆಯ ವೀಡಿಯೋಗಳನ್ನೇ ಶಾರ್ಟ್ಸ್ ಮಾಡಿ ಬಿಡ್ತಾಯಿದ್ದೆ. ಆಲ್ಮೋಸ್ಟು ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗಿಂದ ವೀಕ್ಲಿ ಒನ್ಸ್ ವೀಕೆಂಡಲ್ಲಿ ರೈಡ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿಸ್ಬೇಕು ಅಂತ. ಅಂದರೆ ಸ್ವಲ್ಪ ಸೆಟಪ್ ಮಾಡಬೇಕಾಗಿತ್ತು ಗೋಪ್ರೋ ಎಲ್ಲನೂ. ಅಂದರೆ ಸ್ವಲ್ಪ ಸೆಟ್ ಆಗಿರಲಿಲ್ಲ, ಮೈಕ್ ಪ್ರಾಬ್ಲಮ್ಮು ಅದು ಇದು ಇರೋದ್ರಿಂದ ಏನೂ ಅಷ್ಟೊಂದು ಇದಾಗಲಿಲ್ಲ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಫುಲ್ಲು ಸೆಟ್ಟಾಗಿ ಎಲ್ಲ ಟೆಸ್ಟ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಯಲಹಂಕ NES ಅಲ್ಲಿ ವರ್ಣಮಾಲೆಗಳು ಎಷ್ಟಿದಾವೋ ಅಷ್ಟು ಫುಲ್ಲು ಡಿಸೈನಾಗಿ, ಅಂದರೆ ಹೆಂಗೆ ಗೊತ್ತಾ, ಒಳ್ಳೆ ಈ ವೇಸ್ಟೇಜಾಗಿ ಕಬ್ಬಿಣದ ಐಟಮ್ಗಳು ಇರ್ತಾವೆ ಗೊತ್ತಾ, ಅದರಿಂದ ಡಿಸೈನ್ ಮಾಡಿ ಅದ್ರ ಒಳಗಡೆ ಲೈಟ್ ಬರೋಂಗೆ ಮಾಡಿದ್ದಾರೆ. ಆ್ಯಂಡ್ ಹಂಗೆ ಸ್ವಲ್ಪ ಇನ್ ಕೇಸ್ NES ಅಲ್ಲಿ ಯಲಹಂಕದವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಂಗೆ ಒಂಚೂರು ನೈಟ್ ಹೊತ್ತು ಇನ್ನೂ ಸಕ್ಕತ್ತಾಗಿರುತ್ತೆ. ಈ ಮಳೆ ಬರ್ತಿರೋದ್ರಿಂದ ಲೈಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂದ್ಬಿಟ್ಟು ಜಸ್ಟ್ ಇವಾಗಲೇ ಬಂದೆ ನೋಡೋಣ ಅಂತ. ಹಂಗೆ ಸ್ವಲ್ಪ ಮುಂದೆ ಹೋದರೆ ಫುಲ್ಲು ಕಾರ್ಗಳು ಒಂದ್ರ ಮೇಲೊಂದು ನಿಲ್ಲಿಸಿರೋ ಥರ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ಅಷ್ಟು ಸಕ್ಕತ್ತಾಗಿ ಕಾಣುತ್ತೆ. ನೈಟ್ ಹೊತ್ತು ಬರಬೇಕಾದ್ರೆ, ಅಂದರೆ ಈ ಡೇ ಹೊತ್ತಾದರೆ ಏನಷ್ಟೊಂದು ಕಾಣಲ್ಲ, ನೈಟ್ ಹೊತ್ತಾದರೆ ಮತ್ತೆ ಸಕ್ಕತ್ತಾಗಿ ಕಾಣುತ್ತೆ. ಆಮೇಲೆ ಪಾರ್ಕು ಮಾಡಿದ್ದಾರೆ, ಅದು ಫುಲ್ಲು ಎಲ್ಲ ಥರ ನಮ್ಮ ಈ ಇದಂತಾರೆ ಹಳೆ ಕಾಲದ್ದು ಕೋಟೆ ಆಗಲಿ ಮತ್ತು ಈ ಹಳೆ ಕಾಲದವ್ರದ್ದು ಫೋಟೋಗಳು ಎಲ್ಲ ಕೈಯಲ್ಲಿ ಚಿತ್ರೀಕರಣಿಸಿದ್ದಾರೆ, ಅಂದರೆ ಕೈಯಲ್ಲಿ ಬರೆದಿದ್ದಾರೆ. ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಆ ಪಾರ್ಕ್ನ. ಸೊ ನೋಡಿ, ಈ ಲೆಫ್ಟ್ ಸೈಡಲ್ಲಿ ಫುಲ್ಲು ನೋಡಿ ಇಂದ ಹಮ್ಮುವರವರೆಗೂ ಇದು ನೈಟ್ ಹೊತ್ತು ಬಂದರೆ ಸಕ್ಕತ್ತಾಗಿ ಕಾಣುತ್ತೆ. ಇವಾಗ ಡೇ ಹೊತ್ತಲ್ವಾ ಅಷ್ಟೊಂದೇನು ಕಾಣಲ್ಲ. ನೆಕ್ಸ್ಟ್ ಯಾವಾಗಾದ್ರು ಮಾಡಿದ್ರೆ ಈ ಕಡೆಯಿಂದ ಎಲ್ಲಾದರೂ ಹೋಗ್ಬೇಕು ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ಮುಗಿದೋಗುತ್ತೆ. ಇಲ್ಲಿ ನೋಡಿ ಫುಲ್ಲು ಟ್ರಾಫಿಕ್ ಇದೆ. ಇವಾಗ ಈ ಕಡೆಯಿಂದ ಹೋದರೆ ನಾನು ಸಿಗಾಕೊಂಡಂಗೆ. ಸೊ ನಾನು ಬೇರೆ ರೂಟಿಂದ ಹೋಗಿ ಆ ಕಾರ್ಗಳನ್ನ ತೋರಿಸೋಣ ಅಂದರೆ ಇವಾಗ ಹಂಗೆ ಆ ಕಡೆ ಹೋಗ್ಬೇಕಾಯ್ತು. ಆ್ಯಕ್ಚುಲಿ ಆ ಕಡೆ ಹೋಗೋಣ ಅಂದರೆ ಫುಲ್ಲು ಟ್ರಾಫಿಕ್ಕು. ಅಲ್ಲಿ ಹೋಗಿ ನಾನು ಈ ಮಳೆಯಲ್ಲಿ ನೆನ್ಕೊಂಬಿಟ್ರೆ ಆಗಬೇಕು ಸುಮ್ಮನೆ. ಇನ್ನು ಇವಾಗಲೇ ಎಲ್ಲ ಸೆಟ್ ಮಾಡಿದ್ದೀನಿ, ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಬರೋ ತಲೆನೋವು. ಸಾಯಂಕಾಲ ಹೊತ್ತು ಈ ರೀಸೆಂಟಾಗಿ 2 ತಿಂಗಳಿಂದ ಅಂತೂ ಏನು ಚಳಿ ಹೊಡಿತಿದೆ ಬೆಂಗಳೂರು. ಈ ಬೆಂಗಳೂರು ವೆದರ್ನ ನಂಬಕ್ಕೆ ಆಗಲ್ಲ ಗುರು. ಇವಾಗ ಹೆಂಗಿದ್ರೆ ಇಷ್ಟೊಂದು ಸ್ವಲ್ಪ ಮಳೆ ಬಂತು ಆ್ಯಕ್ಚುಲಿ, ಆಮೇಲೆ ನಿಂತೋಯ್ತು, ಫುಲ್ಲು ನಿಂತೋಯ್ತಲ್ಲ. ಹೋಗಿ ಒಂದು ಲಾಕ್ ಮಾಡ್ಕೊಂಬರೋಣ ಅಂತ ಈಚೆ ಬಂತೀನಿ. ಇವಾಗ ಮತ್ತೆ ಹನಿ ಸ್ಟಾರ್ಟ್ ಆಗೈತೆ, ಫುಲ್ಲು ಚಳಿ ಆಗಿಬಿಟ್ಟೈತೆ. ಎಷ್ಟು ಇದಾಗೈತೆ ಗೊತ್ತಾ. ಯಾರು ಗುರು ಇದು, ಬಾ ಜಸ್ಟ್ ಮಿಸ್ಸು ಇಟ್ಬಿಡ್ತಿದ್ದೆ. ಆ ಕಡೆ ಟ್ರಾಫಿಕ್ ಕಮ್ಮಿ ಐತೆ, ಈ ಕಡೆ ಬರೋಣ ಅಂತ ಬಂದರೆ ಇಲ್ಲಿ ಇದ್ದಿದ್ದು ಟ್ರಾಫಿಕ್ ಐತೆ. ಸ್ಟಾರ್ಟಿಂಗಲ್ಲೇ ಈ ರೇಂಜ್ ಟ್ರಾಫಿಕ್ ಐತೆ. ಅಪ್ಪ ಇನ್ನು ಒಳಗಡೆ ಹೋದ್ರೆ ಇನ್ನು ಯಾವ ರೇಂಜ್ ಆಗಿರುತ್ತೋ ಗೊತ್ತಲ್ಲ. ಅಂದರೆ ನಾವು ಓಡಾಡಿದ್ದೀವಿ, ನಮಗೆ ಗೊತ್ತು. ಈ ಯಾರ್ಯಾರು ಓಡಾಡಿಲ್ವೋ ಅವ್ರಿಗಂತೂ ಒಂದು ಸಲ ಹೋಗ್ಬಿಟ್ರೆ ಇನ್ನೊಂದು ಸಲ ಹೋಗೋಕ್ಕೆ ಬೇಜಾರಾಗ್ತದೆ. ಬಟ್ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂದಮೇಲೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಜನ ಓಡಾಡೋ ಪ್ಲೇಸು ಜಾಸ್ತಿ, ಇದು ಜನ ಜಾಸ್ತಿ ಇರ್ತಾರೆ ಇಲ್ಲಿ. ಓಡಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್. ಆ ಕಡೆ ಈ ಕಡೆ ಆದರೂ ಕೂಡ ನೋಡಿ ಎಲ್ಲ ಹೆಂಗೆ ನಿಂತ್ಕೊಂಡವೆ. ಹೋಗ್ರಿ ಹೋಗ್ಬಿಟ್ರು ಮೂವಣ್ಣ. ಈ ವಿಡಿಯೋ ಮಾಡ್ತಿರೋ ಕಾರಣ ಒಂದೇ, ಏನಂದರೆ ಹತ್ತತ್ರ 7-8 ತಿಂಗಳಾಯಿತು ಆ್ಯಕ್ಚುಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ, ವ್ಲಾಗ್ ಮಾಡಿ. ಅದರಿಂದ ಅಟ್ಲೀಸ್ಟ್ ಒಂದು ವಿಡಿಯೋ ಬೇಕು. ಇನ್ನೂ ಲೇಟ್ ಆದರೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಅಟ್ಲೀಸ್ಟ್ ನಮ್ಮ ಯಲಹಂಕನಾದರೂ ತೋರಿಸೋಣ ಅಂತ ಬರೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಎಷ್ಟು ತೋರ್ಸೋಕ್ಕಾಗುತ್ತೋ ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ, ಆದಷ್ಟು ಐ ವಿಲ್ ಟ್ರೈ. ನೋಡಿ ಒಂದು ಬಾರ್ಕು ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ ನೋಡೋಕ್ಕೆ. ಇದು ಹೋಗ್ಬಿಟ್ಟು ಬರ್ಬೇಕಪ್ಪ, ಸಕ್ಕತ್ತಾಗಿರುತ್ತಲ್ಲ. ಎಲ್ಲಿ ಅಲ್ಲಿ ಹಾಕ್ಬಿಡ್ಬೇಡ, ಹಾಕ್ಬಿಟ್ಟು ಬಾ ಒಂದು ರೌಂಡ್ ಹೊಡ್ಬೇಡ ಬಾ. ಫಸ್ಟ್ ಹೋಗಿ ಫಸ್ಟ್ ಪಾರ್ಕ್ ಮಾಡಿ, ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದ್ದಾನೆ ಅದು.
ಹಾಕವ್ರೆ, ಬಟ್ ಅದು ಪಾರ್ಕಿಂಗ್ ಪ್ಲೇಸು ಅಲ್ಲ ಯಾರಿಗೆ ಗೊತ್ತು ಹೇಳು. ಐ ಥಿಂಕ್ ಪಾರ್ಕಿಂಗೇ ಇರುತ್ತೆ ಬಾ. ಇಲ್ಲಿಂದ ಪಾರ್ಕ್ ಮಾಡಿ ನೋಡಿ, ಪಾರ್ಕು ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಸೈಕ್ಲಿಂಗು ಮಾಡ್ಬೋದು ನಾವು ವಾಕಿಂಗು ಮಾಡ್ಬೋದು. ಆದರೆ ಟೂ ವೀಲರ್ ಮಾತ್ರ ಅಲೋ ಇಲ್ಲ. ನೋಡೋಕ್ಕೆ ಎಷ್ಟು ಸಕ್ಕದಾಗಿದೆ ನೋಡಿ. ಇಲ್ಲ ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್ ಥರ ಆ್ಯಂಡ್ ಈ ಥರ ಫುಲ್ ಪಾರ್ಕು ಆ್ಯಂಡ್ ಎಲ್ಲ ಥರನೂ ಚಿತ್ರ ಸಕ್ಕದಾಗಿದೆ ಇಲ್ಲೆಲ್ಲ ಫೋಟೋಶೂಟ್ಗೆ ಆಗಲಿ ಎಲ್ಲದಕ್ಕೂ ಸಕ್ಕದಾಗಿ ಕಾಣುತ್ತೆ. ಇವಾಗ ನೋಡಿ, ಇಲ್ಲೆಲ್ಲ ಹಂಪಿ ಚಿತ್ರ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಹಂಪಿ ಚಿತ್ರ ಆಗಲಿ ಅದು ಇದಾಗಲಿ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ಎಲ್ಲ ಡ್ರಾಯಿಂಗ್ಸ್ ಆಗಲಿ ಎಲ್ಲ ಫುಲ್ಲು ಒಂದು ಆ ಕಡೆ ಎಲ್ಲ ಫುಲ್ ಎಲ್ಲ ಥರ ನಮ್ಮ ಸಂಪ್ರದಾಯ ಆಗಲಿ, ಕೋಟೆ ಮತ್ತು ರೈತರದು ಪ್ರತಿಯೊಂದು ಚಿತ್ರನೂ ಸಕ್ಕದಾಗಿ ಮಾಡಿದ್ದಾರೆ. ಒನ್ ಬೈ ಒನ್ ಎಲ್ಲ ನೀಟಾಗಿ ನಮ್ಮ ಯಲಹಂಕದಲ್ಲಿ ಏನಿದೆ ಎಲ್ಲನೂ ಮಾಡಿದ್ದಾರೆ ಇದರಲ್ಲಿ. ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇನ್ನಿತರ ಹಲವಾರು ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ತಂದು ತೋರಿಸ್ತೀನಿ.